24ನೇ ಜೈನ ತೀರ್ಥಂಕರರ ವರ್ಧಮಾನ ಮಹಾವೀರರ್ನ 2018 ವರ್ಷದ ಜಯಂತಿ ಆಚರಣೆ ಬುಧವಾರ ನಡೆದಂಡು ಮಹಾವೀರರಿಗೆ ಕುಡ್ಲದ ಬಜಲಕೇರಿ ಆದಿನಾಥ ಶಾಂತಿನಾಥ ಬಸದಿಡು ವಿಶೇಷ ಆರಾಧನೆ ಮಾಡ್ತಾರೆ. ಆದಿನಾಥ ವೃಷಭನಾಥ ಸ್ವಾಮಿ ಜೈನ ಧರ್ಮದ ಸುರುತ್ತ ತೀರ್ಥಂಕರೆ ಅಂಡ ವರ್ಧಮಾನ ಮಹಾವೀರೆ ಅಕೇರಿದ 24ನೇ ತೀರ್ಥಂಕರರು ಆತುಲ್ಲೆರ. ಬುಧವಾರ ಲೋಕದೊರ್ಮಿಡೆ ವರ್ಧಮಾನ ಮಹಾವೀರರ್ನ ಪುಟ್ಟುದಿನ ದಿನಾಚರಣೆ ನಡ್ತೊಂದಿತ್ತದು ಈ ಸರ್ತಿ 2018 ವರ್ಷದ ಆಚರಣೆ ಮಲ್ತೆರ. ಕುಡ್ಲದ ಬಜಲಕೇರಿದ ಆದಿನಾಥ ಶಾಂತಿನಾಥ ಸ್ವಾಮಿ ಬಸದಿಡು ನಡತನ ಮಹಾವೀರ ಜಯಂತಿ ಕಾರ್ಯಕ್ರಮಟ್ಟು ಮಹಾವೀರನ ಮೂರ್ತಿಗೆ ಪೇರುದ ಅಭಿಷೇಕ, ನೀರಾಭಿಷೇಕ, ಬೇತೆ ಬೇತೆ ದ್ರವ್ಯಾಭಿಷೇಕ ಮಲ್ತದು ಪೂಜೆ ಕರಿತೆರು. ಸುರೇಶ್ ಬಳ್ಳಾಲ್, ಎಲ್ಡಿ ಬಲ್ಲಾಲ್, ಪುಷ್ಪರಾಜ್ ಜೈನ್, ಗಣೇಶ್ ಪ್ರಸಾದ್ ಜೈನ್, ಸನತ್ ಕುಮಾರ್ ಜೈನ್ ಇಂಚ ಜೈನ ಮಿಲನದ ಪದಾಧಿಕಾರಿಲು ಬಸದಿ ಆಡಳಿತದಕುಲು ಭಕ್ತರು ಪಾಲ್ಗೊಂಡರು. ಈ ಪೊರ್ತುಡು ಜೈನ್ ಮಿಲನದ ಮಾಜಿ ಗುರ್ಕಾರರು ಗಣೇಶ್ ಪ್ರಸಾದ್ ಜೈನ್ ನಮ್ಮಕುಟ್ಲದೊಟ್ಟಿಗೂ ಪಾತಿರ್ದು ಮಹಾವೀರ ಜಯಂತಿ ಆಚರಣೆ ಬಗಿಟ್ಟು ತೆರಿಪಾಯರು. 2618ನೇ ಭಗವಾನ್ ಶ್ರೀ ಮಹಾವೀರ ಸ್ವಾಮಿಯ ಜಯಂತ್ಯುತ್ಸವವನ್ನು ನಾಡಿನಾದ್ಯಂತ ಆಚರಿಸ್ತಾ ಇದ್ದೇವೆ. ಹಾಗೆಯೇ ನಮ್ಮ ಇಲ್ಲಿನ ಮಂಗಳೂರಿನ ಬಜಲಕೇರಿ ಶ್ರೀ ಆದಿನಾಥ ಶಾಂತಿನಾಥ ಸ್ವಾಮಿ ಸನ್ನಿಧಿಯಲ್ಲಿ ಕೂಡ ನಾವು ಅದೇ ರೀತಿಯಲ್ಲಿ ಈ ಮಹಾವೀರ ಜಯಂತ್ಯುತ್ಸವವನ್ನು ಸಮಾಜ ಬಾಂಧವರೆಲ್ಲ ಸೇರಿಕೊಂಡು ಆಚರಿಸ್ತಾ ಇದ್ದೇವೆ. ಜೊತೆಗೆ ಇತ್ತೀಚೆಗೆ ಸರ್ಕಾರವು ನಮ್ಮ ಈ ಮಹಾವೀರ ಜಯಂತ್ಯುತ್ಸವವನ್ನು ಸರ್ಕಾರಿ ಹಬ್ಬವಾಗಿ ಆಚರಿಸುತ್ತಿದ್ದು ನಮ್ಮೊಂದಿಗೆ ಕೈ ಜೋಡಿಸ್ತೇವೆ.